ಪೆಟ್ರೋಲ್ ಬಂಕ್ನಲ್ಲಿ ಮಲಗಿದ್ದವರ ಮೇಲೆ ಟಿಪ್ಪರ್ ಹರಿದು ಓರ್ವ ಮೃತಪಟ್ಟ ದಾರುಣ ಘಟನೆ ಹೆಬ್ರಿ ತಾಲೂಕಿನ ನಡ್ಪಾಳು ಗ್ರಾಮದ ಸೋಮೇಶ್ವರದಲ್ಲಿ ಇಂದು ಮುಂಜಾನೆ ಸಂಭವಿಸಿದೆ. ಸಾಗರ ತಾಲೂಕಿನ ಶಿವರಾಜ್ ಮೃತ ವ್ಯಕ್ತಿಯಾಗಿದ್ದಾರೆ. ಅವರೊಂದಿಗಿದ್ದ ಮಹೇಂದ್ರ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶಿವರಾಜ್, ಮಹೇಂದ್ರ ಮತ್ತು ಯೋಗೀಶ ಎಂಬುವರು ಗೂಡ್ಸ್ ವಾಹನದಲ್ಲಿ ಸಾಗರ ಕಡೆಯಿಂದ ಬಾಳೆಕಾಯಿ ಹೇರಿಕೊಂಡು ಬಂದಿದ್ದು, ರಾತ್ರಿ ವೇಳೆ ಸೋಮೇಶ್ವರದ ಪೆಟ್ರೋಲ್ ಬಂಕ್ನಲ್ಲಿ ಗೂಡ್ಸ್ ನಿಲ್ಲಿಸಿದ್ದರು. ಶಿವರಾಜ್ ಮತ್ತು ಮಹೇಂದ್ರ ಗೂಡ್ಸ್ ಮುಂಭಾಗದಲ್ಲಿ ಹಾಗೂ ಯೋಗೀಶ್ ಗೂಡ್ಸ್ನಲ್ಲೇ ಮಲಗಿದ್ದರು. ಟಿಪ್ಪರ್ ಚಾಲಕನೋರ್ವ ಡೀಸೆಲ್ ತುಂಬಿಸಿಕೊಂಡು ವಾಹನವನ್ನು ಟರ್ನ್ ಮಾಡಿ ಹೋಗುತ್ತಿದ್ದ ಸಂದರ್ಭ ನೆಲದಲ್ಲಿ ಮಲಗಿದ್ದವರನ್ನು ಗಮನಿಸದೆ ಅವರ ಮೇಲೆ ಟಿಪ್ಪರ್ ಚಲಾಯಿಸಿದ್ದಾರೆ. ಪರಿಣಾಮ ಶಿವರಾಜ್ ಅವರಿಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು, ಹೆಬ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕರೆದೊಯ್ಯಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಶಿವರಾಜ್ ಮೃತಪಟ್ಟಿದ್ದಾರೆ. ಮಹೇಂದ್ರ ಅವರಿಗೆ ಗಂಭೀರವಾದ ಗಾಯವಾಗಿದ್ದು, ಹೆಬ್ರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಟಿಪ್ಪರ್ ಚಾಲಕ ಆದಿತ್ಯ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ.